ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಆಟೋ ರಿಕ್ಷಾ ಚಾಲಕ ಮಾಲಕರಿಗೆ ದಿನಸಿ ಸಾಮಗ್ರಿಗಳನ್ನು ವಿತರಿಸುವಂತಹ ಕಾರ್ಯಕ್ರಮ ಸುರತ್ಕಲ್ ಬಂಟರ ಸಂಘದಲ್ಲಿ ನಡೆಯಿತು. ಸಾಂಕೇತಿಕವಾಗಿ ಚಾಲಕರಿಗೆ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿದ ಅವರು, ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 1500ಕ್ಕೂ ಮಿಕ್ಕಿ ಚಾಲಕರಿಗೆ ಕಿಟ್ ಅನ್ನು ವಿತರಿಸಲಾಗಿದೆ. ಇಲ್ಲಿ ಕಷ್ಟದಲ್ಲಿರುವ ಎಲ್ಲರಿಗೂ ಕೂಡ ಆದ್ಯತೆ ಇದೆ. ಜಾತಿ ಮತಕ್ಕೆ ಇಲ್ಲಿ ಆದ್ಯತೆ ಇಲ್ಲ, ಎಲ್ಲರನ್ನೂ ಕೂಡ ಸಮಾನವಾಗಿ ಪರಿಗಣಿಸಲಾಗಿದೆ ಅಂತ ಹೇಳಿದರು. ರಿಕ್ಷಾ ಚಾಲಕರಿಗೆ ಕೊರೋನಾ ಸೋಂಕನ್ನು ತಡೆಗಟ್ಟುವುದು ಹೇಗೆ ಎನ್ನುವಂಥ ವಿಚಾರದಲ್ಲಿ ಸ್ವತಃ ವೈದ್ಯರಾಗಿರುವಂತಹ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಕಿವಿ ಮಾತು ಹೇಳಿದರು. ಪದೇ ಪದೇ ಕಣ್ಣು ಮೂಗು ಮುಟ್ಟೋದ್ರಿಂದ ದೂರ ಇರಿ, ಕೈಯನ್ನು ಗಂಟೆಗೊಮ್ಮೆ ತೊಳೆದುಕೊಳ್ಳಿ. ತಮ್ಮ ವೃತ್ತಿಯನ್ನು ಮುಗಿಸಿದ ಬಳಿಕ ಮನೆಗೆ ಹೋದಾಗ ಕೈಕಾಲು ತೊಳೆದುಕೊಂಡು ತಮ್ಮ ಕೈಗಳಿಗೆ ರಿಕ್ಷಾಗಳಿಗೆ ಸ್ಯಾನಿಟೈಸ್ ಮಾಡುವ ಮೂಲಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿದರು. ನಮ್ಮ ಹೀಗೆ ಮಾತಾಡುವಾಗ ಹಲವಾರು ವಿಷಯಗಳು ಬಂದಾಗ ಸಂಘದವರ ಹತ್ರ ಒಂದು ಇಷ್ಟೇ ನಮ್ಮ ಕಿಟ್ಟನ್ನು ಕೊಟ್ಟು ವ್ಯವಸ್ಥೆನ ಮಾಡುವ ಅಂತ ಹೇಳುವ ವಿಷಯ ಬಂದಾಗ ನಮ್ಮ ಕಾರ್ಯಕರ್ತರೆಲ್ಲ ಸಹ ಚುನಾಯಿತ ಜನಪ್ರತಿನಿಧಿಗಳು, ಕಾರ್ಯಕರ್ತರು ಮತ್ತು ನಾವೆಲ್ಲ ಸಹ ಸೇರಿ ಬೇಡ, ಆ ರೀತಿ ವ್ಯವಸ್ಥೆ ಬೇಡ. ಪ್ರತಿಯೊಬ್ಬ ರಿಕ್ಷಾ ಕಾರ್ಮಿಕ ನಮ್ಮ ಒಬ್ಬನಿಗೆ ಕೊಟ್ಟರೆ ಮತ್ತೊಬ್ಬನಿಗೆ ನಾವು ಬಿಟ್ಟಂತಾಗ್ತದೆ. ಇದರಲ್ಲಿ ಜಾತಿ ಮತ ಮತ್ತು ಯಾವ ನಮಗೆ ಓಟ್ ಹಾಕಿದಾನ ಇಲ್ವಾ, ಯಾವ ಪಕ್ಷ ಈ ಪಕ್ಷ ಅದನ್ನೆಲ್ಲ ಬದಿಗಿಡುವ. ಫಸ್ಟ್ ಮೊದಲನೇದಾಗಿ ನಮ್ಮ ಕ್ಷೇತ್ರದಲ್ಲಿರುವಂಥ ಪ್ರತಿಯೊಬ್ಬ ರಿಕ್ಷಾ ಚಾಲಕನ ಗುರುತಿಸಿ ಅವನಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡುವ. ಒಬ್ಬನನ್ನು ಸಹ ಬಿಡುವುದು ಬೇಡ. ನಮ್ಮ ಕ್ಷೇತ್ರದಲ್ಲಿದ್ದು ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ರೂ ಸಹ ಅಂಥವ್ರನ್ನು ಸಹ ಗುರುತಿಸಿ ನಾವು ವ್ಯವಸ್ಥೆನ ಮಾಡಬೇಕು ಅನ್ನೋ ಮಾತಿಗೆ ನಮ್ಮ ಎಲ್ಲ ಕಾರ್ಯಕರ್ತರು ಒಪ್ಪಿದ್ರು. ಚುನಾಯಿತ ಜನಪ್ರತಿನಿಧಿಗಳು ಸಹ ಇದಕ್ಕೆ ಕೈ ಜೋಡಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ಸಹ ನಾನು ಈ ಮೂಮೆಂಟಲ್ಲಿ ಈ ಸಮಯದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ, ಈ ಸಂದರ್ಭದಲ್ಲಿ ಬಂಟರ ಸಂಘದ ಅಧ್ಯಕ್ಷ ಸುಧಾಕರ್ ಪುಂಜಾ, ಬಿಜೆಪಿ ಉತ್ತರ ಮಂಡಲ ಅಧ್ಯಕ್ಷ ತಿಲಕ್ ರಾಜ್ ಕೃಷ್ಣಾಪುರ, ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕೊಟ್ಟಾರಿ, ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದ ಗೌರವಾಧ್ಯಕ್ಷ ಭಾಸ್ಕರ್ ರಾವ್ ಮತ್ತಿತರರು ಉಪಸ್ಥಿತರಿದ್ದರು.